ಕೊರಟಗೆರೆ ತಾಲೂಕಿನ ಪುಣ್ಯಕ್ಷೇತ್ರವೆಂದೇ ಹೆಸರುವಾಸಿಯಾದ ಗೊರವರಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಕಾರ್ತಿಕ ಮಾಸದ ಅಂಗವಾಗಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲಕ್ಷದೀಪೋತ್ಸವ ಹಾಗೂ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ವಾಸುದೇವ್ ಮಾತಾಡಿ, ನಮ್ಮ ಟ್ರಸ್ಟ್ ಮುಖಾಂತರ ಬಹಳಷ್ಟು ಸಮಾಜಮುಖಿ ಕೆಲಸಗಳಾದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ಯಾವುದೇ ಶುಲ್ಕವಿಲ್ಲದೆ ಉಚಿತ ವಿದ್ಯಾಭ್ಯಾಸ ನೀಡುತ್ತಿದ್ದೇವೆ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಆಗಮಿಸಿ ರಥೋತ್ಸವ ಚಾಲನೆ ನೀಡಿದರು. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಈ ವೇಳೆ ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಮಾತಾಡಿ, ಶ್ರೀ ಕಮಲಮ್ಮನವರು ಅಂದಿನ ಕಾಲದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನು ಸರಳವಾದ ಭಕ್ತಿಯಿಂದ ಪೂಜಿಸಿದರು. ಆದ್ದರಿಂದ ಇಂದು ಹನಿ ಹನಿಗೂಡಿದರೆ ಹಳ್ಳ ಎಂಬಂತೆ ದೊಡ್ಡ ಟ್ರಸ್ಟ್ ಆಗಿ ಬೆಳೆದು ನಿಂತಿದೆ. ಇನ್ನು ಈ ಟ್ರಸ್ಟ್ ಮುಖಾಂತರ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಾಗಲಿ ಮತ್ತು ಆ ದೇವರು ಶಕ್ತಿ ನೀಡಲಿ ಎಂದು ತಿಳಿಸಿದರು. ವರದಿ ಮಂಜುನಾಥ್ ಸ್ವಾಮಿ, ಕೊರಟಗೆರೆ. ಕೊರಟಗೆರೆ ಕ್ಷೇತ್ರದ
ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಕರ್ನಾಟಕ ರಾಜ್ಯದಾದ್ಯಂತ ಸಾಕಷ್ಟು ಪ್ರಚಾರ ಆಗಿದೆ, ಪ್ರಚಾರ ಆಗ್ತಾ ಇದೆ. ಮಾತೆ ಕಮಲಮ್ಮನವರು ಅಂದಿನ ಕಾಲದಲ್ಲಿ ಸರಳವಾದ ಭಕ್ತಿಯಿಂದ ಆ ಭಗವತಿ ಮಹಾಲಕ್ಷ್ಮಿಯ ಉಪಾಸನೆಯನ್ನು, ಸೇವೆಯನ್ನು ಮಾಡಿ ಹನಿ ಹನಿ ಕುಡಿದ್ರೆ ಹಳ್ಳ ಅಂತೇಳಿ ಇವತ್ತು ಇದು ಬೆಟ್ಟದಷ್ಟು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಸಹಸ್ರಾರು ಜನ ವಿದ್ಯಾರ್ಥಿಗಳಿಗೆ ಈಗ ತಾನೇ ನಮ್ಮ ಈ ರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ವಾಸುದೇವ ಅವರ ಅಧ್ಯಕ್ಷರು ಹೇಳಿದ್ರು, ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ. ಸೇವೆ ಸಾಕಷ್ಟು ಈ ಸಂಸ್ಥೆಯಿಂದ ನಡೀತಾ ಇದೆ. ಆ ಬಗ್ಗೆ ಒಬ್ಬ ಸನ್ಯಾಸಿಯಾಗಿ ರಾಮಕೃಷ್ಣ ಮಠದ ಈ ಭಾಗದ ತಗ್ಗಿಹಳ್ಳಿ ರಾಮಕೃಷ್ಣಾಶ್ರಮ ಮಧುಗಿರಿ ತಾಲೂಕಿನಲ್ಲಿ ನಾನು ಸೇವೆ ಮಾಡಿಕೊಂಡು 30 ವರ್ಷ ಆಗ್ತಾ ಬಂತು. ಈ ದೇವಸ್ಥಾನ ಶುರುವಾದಾಗಲಿಂದಲೂ ನಾನು ನೋಡ್ತಾ ಬಂದಿದ್ದೇನೆ. ದಿನೇ ಪ್ರವರ್ಧಮಾನ ಆಗ್ತಾನೇ ಇದೆ, ಪ್ರವೃದ್ಧಿ ಆಗ್ತಾನೇ ಇದೆ, ವೃದ್ಧಿ ಆಗ್ತಾನೇ ಇದೆ. ಆದರೆ ನಾನು ಕೇಳ್ಕೊಳ್ಳೋದೇನೆಂದರೆ ಟ್ರಸ್ಟ್ ಕಮಿಟಿಯವ್ರಿಗೆ, ಭಕ್ತರಿಗೆ ಯಾವ ಉದ್ದೇಶಕ್ಕಾಗಿ ಮಠ ಮಂದಿರಗಳಾಗುತ್ತೆ ಅಂತಂದರೆ ಸಮಾಜದ ಕಲ್ಯಾಣ ಪ್ರಧಾನವಾಗಿರ್ತಕ್ಕಂಥ ಧ್ಯೇಯ. ಮಠಮಾನ್ಯಗಳಿಗೆ ಬರ್ತಕ್ಕಂಥ ಒಡವೆ, ವಸ್ತು, ಹಣ ಇದೆಲ್ಲ ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತಕ್ಕಂಥ ದಾಸರ ಪದದಂತೆ ಆ ಭಗವತಿಗೆ ಬಂದಂಥ ಧನ ಧಾನ್ಯಾದಿಗಳು ಆ ದೇವರಿಗೆ ಸಮರ್ಪಣೆಯಾಗಿ ದೈವ ಭಕ್ತರಿಗೆ ದರ್ಶನಕ್ಕೆ ಬರ್ತಕ್ಕಂಥವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್, ಇಲ್ಲಿ ಬಂದು ಕಾಯಿಲೆ ಆಗಿಬಿಡ್ತು, ಲೂಸ್ ಮೋಷನ್ ಆಗೋಯ್ತು, ಇಂಥವಕ್ಕೆಲ್ಲ ಒಂದು ಹಾಸ್ಪಿಟಲ್ ಅಂತ ಇರಬೇಕು. ಈ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಟ್ರಸ್ಟ್ನವರು ಸಹಾಯ ಮಾಡಿದ್ರೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಅರಳ್ತದೆ. ಆ ಮೂಲಕ ಗ್ರಾಮೀಣ ಪ್ರದೇಶದ ಕುಟುಂಬಗಳು ಉದ್ಧಾರ ಆಗ್ತದೆ. ಈ ಕಡೆ ಟ್ರಸ್ಟ್ ಕಮಿಟಿಯವರು ಗಮನ ಕೊಟ್ಟಿದ್ದರೂ ಕೂಡ ಹೆಚ್ಚು ಅದಕ್ಕೆ ಒತ್ತು ಕೊಡಬೇಕು. ವಿಶೇಷವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿದೆ. ಈ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ರೀಸನಬಲ್ ರೇಟ್ ತಗೊಂಡು ರಾಮಕೃಷ್ಣಾಶ್ರಮದಲ್ಲಿ ಮಾಡ್ತಾರೆ, ರೀಸನಬಲ್ ಆಗಿ ತಗೊಳ್ತಾರೆ ಅನ್ನೋದು ಮುಖ್ಯ ವಿಚಾರ. ಮತ್ತೊಂದು, ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ಮಾನ್ಯ ಸನ್ಮಾನ್ಯ ಗುರೂಜಿಯವರು ರಾಮಕೃಷ್ಣ ಆಶ್ರಮದವ್ರನ್ನ ನಾವು ಕರೆದಾಗ ಅವರು ಬಂದು ಈ ಒಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಂಡಿದ್ದಾರೆ. ನಮ್ಮ ಒಂದು ಸ್ವಾಮೀಜಿಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಟ್ರಸ್ಟು ಬಂದ ಮೇಲೆ ಈಗ ನಮಗೆ ಮತ್ತೆ ವಾಪಸ್ ಬಂದು ಒಂದು 2ನೇ ವರ್ಷ ಇದು. 2ನೇ ವರ್ಷದಲ್ಲಿ ಭಾಳ ನಾವು ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಉಚಿತ ಪುಸ್ತಕ ಇರ್ಬೋದು, ಈಗ ಮಕ್ಕಳ 5 ಜನ ಮಕ್ಕಳಿಗೆ ಉಚಿತವಾಗಿ ಯಾವುದೇ ಒಂದು ಫೀಸ್ ಇಲ್ಲದೆ ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಮತ್ತು ಈಗ ದಾಸೋಹ ಓಪನ್ ಮಾಡಬೇಕಾಗಿದೆ, ಅದಕ್ಕೆ ಸುಮಾರು ಸಲಕರಣೆಗಳು ಬೇಕಾಗಿದೆ. ಇವತ್ತು ಸಹ ಯಾರೋ ಒಬ್ಬರು ದಾನಿಗಳು ಬಂದು ನಾನೊಂದು ಕೋಲ್ಡ್ ಸ್ಟೋರೇಜ್ ನಾನೇ ಮಾಡಿಸ್ಕೊಡ್ತೀನಿ ಅಂತ ಇವತ್ತು ಬಂದು ಬೆಂಗಳೂರಿನವರು ಒಪ್ಕೊಂಡೋಗಿದ್ದಾರೆ. ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ವಿಜೃಂಭಣೆ ಲೋಕಾರ್ಪಣೆ ಮಾಡಬೇಕು ಅಂತಿದ್ದೀವಿ. ಈ ಒಂದು ಕ್ಷೇತ್ರಕ್ಕೆ ಬರೋಂಥ ಭಕ್ತರಿಗೆ ಆ ಮಹಾಲಕ್ಷ್ಮಿ ತಾಯಿ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾಳೆ. ಸಾವಿರಾರು ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ಒಂದು ಸಂಜೆ ಮತ್ತು ದೀಪೋತ್ಸವ ಇದೆ. ನಮಗೆ ಸಂಜೆ ದೀಪೋತ್ಸವಕ್ಕೆ ನಮ್ಮ ಇವರು ಸಿದ್ದರಬೆಟ್ಟ ಸ್ವಾಮೀಜಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಬರ್ತಾರೆ. ಹೋದ ವರ್ಷವೂ ಬರ್ತಾಯಿದ್ರು. ಎಲೆರಾಂಪುರದವ್ರು ಬರೋ ರೆಗ್ಯುಲರ್ ಆಗಿ ಅವರೇನೋ ಚೆನ್ನೈನ ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಕಾರಣಾಂತರಗಳಿಂದ ಇವತ್ತು ಬಂದಿಲ್ಲ. ಅವರು ಇವತ್ತು ನೈಟ್ ಬರ್ತಾ ಇದ್ದಾರೆ. ಅದರಿಂದ ಶಾಸಕರನ್ನು ನಾವು ಕರೆದಿದ್ದೀವಿ. ಶಾಸಕರು ಸಂಜೆ ಬರ್ತೀವಿ ದೀಪೋತ್ಸವಕ್ಕೆ ಅಂತ ಹೇಳಿದ್ದಾರೆ. MP ಅವ್ರನ್ನೂ ಕರೆದಿದ್ದೀವಿ, ಅವರು ಸಹ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ವಿಜೃಂಭಣೆಯಿಂದ ಮಹಾಲಕ್ಷ್ಮಿ ತಾಯಿ ಎಲ್ಲ ಇಲ್ಲಿ ಏನೋ ಒಂದು ಭಕ್ತರು ಬರ್ತಾರೆ, ಅವ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಮುಂದೆನೂ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಎಲ್ಲ ಟ್ರಸ್ಟಿಗಳ ಪರವಾಗಿ, ಟ್ರಸ್ಟಿನ ಪರವಾಗಿ ನಾನು ನಮ್ಮ ಎಲ್ಲ ಪತ್ರಕರ್ತರಿಗೂ ಮತ್ತು ಮೀಡಿಯಾದವರಿಗೂ ಈ ಒಂದು ನಿಮ್ಮ
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವಗಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.